ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಬಂಟಿ ದರಬಾರೆ ಇವರಿಗೆ ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡುವಂತೆ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಮುಖಂಡರು ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆಗೆ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಬಂಟಿ ದರಬಾರೆ ಇವರನ್ನ ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡುವಂತೆ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಮನವಿ ಮಾಡಿದೆ. ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷರು ಸ್ವಾಮಿದಾಸ್ ಕೆಂಪೇನೂರ್ ಹಾಗೂ ಜಿಲ್ಲಾಧ್ಯಕ್ಷ ನವೀನ್ ಅಲ್ಲಾಪುರ್ ನೇತೃತ್ವದಲ್ಲಿ ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವ ರಹೀಂ ಖಾನ್ ಇವರಿಗೆ ಮನವಿ ಸಲ್ಲಿಸಲಾಯಿತು. ಬಂಟಿ ದರಬಾರೆ ಇವರು ಔರಾದ್ ತಾಲೂಕಿನ ಕ್ರಿಯಾಶೀಲ ಯುವ ಮುಖಂಡರಾಗಿ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಅನೇಕ ಸಮಾಜಮುಖಿ ಕಾರ್ಯ ಮಾಡುವುದರ ಜೊತೆಗೆ ಕ್ಷೇತ್ರದಲ್ಲಿ ಬಡಜನರ ನೆರವಿಗೆ ಧಾವಿಸುವ ತುಡಿತ ಹೊಂದಿದ್ದಾರೆ. ಅಲ್ಲದೆ ಪಕ್ಷ ಸಂಘಟನೆ ಹಾಗೂ ಪಕ್ಷದ ಏಳಿಗೆಗಾಗಿ ದುಡಿತಾ ಇದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಔರಾದ್ ಮೀಸಲು ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಆಗಿದ್ದರು. ಆದರೆ ತಮ್ಮ ಆದೇಶಕ್ಕೆ ಗೌರವಿಸಿ ತಮ್ಮ ಮಾರ್ಗದರ್ಶನದಂತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಿ ಪಕ್ಷಕ್ಕೆ ಹೆಚ್ಚಿನ ಮತಗಳು ಬರುವಂತೆ ಮಾಡಿದ್ದಾರೆ. ಅಲ್ಲದೆ ಇವರು ನಿರಂತರವಾಗಿ ತಾಲೂಕಿನ ಜನರ ಬಗ್ಗೆ ಕಾಳಜಿ ವಹಿಸಿ ಸ್ಪಂದಿಸುವ ಸರಳ ವ್ಯಕ್ತಿತ್ವ ಹೊಂದಿರುತ್ತಾರೆ ಎಂದು ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಹಡಪದ ಅಪ್ಪಣ್ಣ ಯುವಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಸಂಗಮೇಶ್ ಏನಕುರೆ, ಶಿವರಾಜ್ ಅಮಿಲಾಪುರ್ಕರ್, ಅನಿಲ್ ಹೋಲ್ಕರ್, ಕಮಲಹಾಸನ ಭಾವಿದೊಡ್ಡಿ, ಜೇಮ್ಸ್ ನರಸಿಂಗ್ ಮಿರ್ಜಾಪುರ, ರಿಚರ್ಡ್ ಹಮಿಲಾಪುರ, ಸುಧಾಕರ್ ಡೋಣೆ, ಸುಶೀಲಾ ಕುಮಾರ್ ಕೆಂಪೆ, ಸುರೇಶ್ ದೊಡ್ಡಿ, ಮೋಹನರಾವ್, ಧನರಾಜ್ ಮೇತ್ರೆ, ಲಖನ್ ಲಾದೇಕರ್, ನಾಗನಾಥ್ ಜಿರ್ಗಾ, ಜಗನ್ನಾಥ್ ಕೌಟ, ದೇವರಾಜ್ ಕೌಟ, ಅನಿಲ್ ಮನಗೆಂಪುರ್, ಸಿಮನಾ, ಧೂಪತ ಮಾಂಗಾವ್, ಸುಭಾಷ್ ಶರ್ಮಾ, ಜೀವನ ಮಾಳ್ಗೆ, ಸಾಗರ್ ಕೊಳ್ಳೂರ್ ಹಾಗೂ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರವಿಂದ ಮಲ್ಲಿಗೆ, ಬೀದರ್. ರಾಜ್ಯ ನಿಗಮ ಮಂಡಳಿ ಪತ್ರ ಕೊಡ್ತಾರೆ, ನಮ್ಮ ಸಂಘಟನೆ ಪರಿಗಣಿಸ್ಬಿಡ್ತಾರೆ. ಯಾಕಂದ್ರೆ ಅನೇಕ ರೀತಿಯಿಂದ ಎಲ್ಲ ಹಂತದಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಆಗ್ತದೆ. ನಮ್ಮ ನೇತೃತ್ವದಲ್ಲಿ ನಮ್ಮ ಸಮಾಜ ನ್ಯಾಯ ಸಿಕ್ತು ನಮಗೆ ದಯವಿಟ್ಟು ನ್ಯಾಯ ಪ್ರಯತ್ನ ಮಾಡ್ತೀವಿ. ಅವ್ರು ಶಾಲ್ತಾರೆ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ, ರಹೀಂ ಖಾನ್ ಸಾಹೇಬ್ರಿಗೆ, ಬಂಟಿ ದರಬಾರೆ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಸರ್ ಆಲ್ರೆಡಿ ಬಂದ ಸರ್. ನೀವು ಬೇಡ ಅಂದ್ರೂ ಎಲ್ಲ ಬಂದ ಸರ್. ಬೇಡವಲ್ಲ ಬಡವರ ಬಂಧು ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಸಾಹೇಬ್ರಿಗೆ, ಬಂಟಿ ದರಬಾರೆ ಅವರಿಗೆ. ನಾವು ಕೂಡ ಬೇಷರತ್ತು ವೋಟ್ ಕೊಡ್ತಾ ಸರ್ ನಮ್ಮ ಜನ ಎಲ್ಲ. ನಾವೆಲ್ಲ ಪರಿಗಣಿಸ್ಬೇಕು ಸರ್ ದಯವಿಟ್ಟು. ಥ್ಯಾಂಕ್ ಯು, ಧನ್ಯವಾದಗಳಿಗೆ. ರಾಜ್ಯೋತ್ಸವ ಶುಭಾಶಯಗಳು. ದಯವಿಟ್ಟು ಪರಿಗಣಿಸ್ಬೇಕು. ಪ್ರಯತ್ನ ಮಾಡಿ.